ವಿದ್ಯಾರ್ಥಿಗೆ ಮೈದಾನದಲ್ಲಿ ಸರದಿ ಸಾಲಿನಲ್ಲಿ ಇರಬೇಕಾಗಿ ವಿನಂತಿ. 2 ನಿಮಿಷಗಳು ದುವಾದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯಾಕಂದ್ರೆ ನೂತನವಾದಂತಹ ಕ್ರೀಡಾಂಗಣ, ಅದು ದುವಾದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅಲಿ ವಸಲ್ಲಂ ಅಲ್ ಫಾತಿಹಾ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على رسولك سيدنا محمد وعلى آل سيدنا ومولانا محمد. اللهم اغفر لنا ذنوبنا خطايانا كلها. اللهم انعشنا وجبرنا واهدنا للصالح الأعمال والأخلاق. اللهم إلى حضرة نبينا وحبيبنا معشوقنا محمد صلى الله عليه وسلم وإلى حضرة سيد الشريف المدني قدس الله سره العزيز وإلى حضرة سائر الأنبياء والأولياء والعلماء والشهداء والزهداء والصديقين والصالحين. اللهم ربنا ظلمنا أنفسنا وإن لم تغفر لنا فترحمنا لنكونن من الخاسرين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ಕರುಣಾಮಯನಾದ ಅಲ್ಲಾಹನೊಂದಿಗೆ ಯಶಸ್ವಿಗೆ ಪ್ರಾರ್ಥಿಸಿದಂತ ಶಾಕೀರ್ ಇಮಾಮ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕನ್ನಡ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಂಡಿ ಪ್ರತಿ ವರ್ಷದಲ್ಲಿಯೂ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳನ್ನೇ ಕರೆದು ನಾವು ಆ ಮಕ್ಕಳಿಗೆ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಡ್ಯಾನ್ಸ್ ಸೆಂಟರ್ ಸುಸಜ್ಜಿತವಾಗಿ ಮಾಡುವಂತ ವ್ಯವಸ್ಥೆ. ಈ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿದ ನನ್ನ ಮಿತ್ರ ಮೋಹನ್ ಶಿರ್ಲಾ ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಯಾವುದೇ ರೀತಿಯ ಆಟದ ಮೈದಾನವಿಲ್ಲದಿದ್ದರೂ ಇರುವಂಥ ಜಾಗದಲ್ಲಿಯೇ ನಮ್ಮ ವಿದ್ಯಾರ್ಥಿಗಳು ಅವರ ದೈನಂದಿನ ಅಭ್ಯಾಸದೊಂದಿಗೆ ಪಥಸಂಚಲನ ಕಾರ್ಯಕ್ಕೂ ಅವರು ಸಿದ್ಧರಾಗಿದ್ದಾರೆ. ಇದೆಲ್ಲವೂ ಸೈಯದ್ ಮದನಿಯವರ ಅನುಗ್ರಹ ಮತ್ತು ಮರಾಮತ್ತು ಚಾರಿಟೇಬಲ್ ಟ್ರಸ್ಟಿನ ಬಹಳಷ್ಟು ಆತ್ಮವಿಶ್ವಾಸದ ಪ್ರೋತ್ಸಾಹವು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ ಅಂತ ಹೇಳಿ ಸಂತೋಷದಿಂದ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ರೀತಿಯಾದಂತಹ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿರುವಂತಹ ಯಾವುದೇ ಒಂದು ವ್ಯವಸ್ಥೆಯನ್ನು ಸರಿದೂಗಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂತಹ ಕನ್ನಡ ಮಾಧ್ಯಮ ಶಾಲೆಯ ಈ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಮಗೆ ಮಾಡಿ ನಮ್ಮ ಪ್ರತೀಕವಾದಂತಹ ಬುಲ್ಬುಲ್ ತಂತ್ರವರು ಪ್ರಚೋದನೆಯನ್ನು ಹೃದಯ ಮತ್ತು ಹೃದಯವನ್ನು ಪ್ರತಿನಿಧಿಸುವಂತಹ ಕೆಂಪು ಬಣ್ಣದ ಮಹೋತ್ಸವದೊಂದಿಗೆ ಬರುತ್ತಿದ್ದಾರೆ. ಇವರಿಂದ ನಮ್ಮ ಅತಿಥಿಗಳು, ನಮ್ಮ ಅಧ್ಯಕ್ಷರು ಜನಾಬ್ ಹಾಜಿ VG ಹನೀಫ್ರವರು ಧ್ವಜವಂದನೆಯನ್ನು ಸ್ವೀಕರಿಸಲಿದ್ದಾರೆ. ಪ್ರಕೃತಿ ಮತ್ತು ಸಮೃದ್ಧಿಯ ಸಂಕೇತವಾಗಿರುವಂತಹ ಹಸಿರು ಬಣ್ಣದ ಸಮವಸ್ತ್ರದೊಂದಿಗೆ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಹಸಿರು ಬಣ್ಣದ ಸಮವಸ್ತ್ರದ ವಿದ್ಯಾರ್ಥಿಗಳಿಂದ ಧ್ವಜವಂದನೆಯನ್ನು ಸ್ವೀಕರಿಸಿದ್ದಾರೆ ನಮ್ಮ
ಅಧ್ಯಕ್ಷರು ಅತಿಥಿಗಳು, ಅದೇ ರೀತಿ ಜ್ಞಾನ ಮತ್ತು ಸೂರ್ಯನ ಕಿರಣಗಳಂತೆ ಪ್ರಕಾಶಿಸುವಂತಹ ಹಳದಿ ಸಮವಸ್ತ್ರದೊಂದಿಗೆ ನಮ್ಮ ವಿದ್ಯಾರ್ಥಿಗಳು, ಇವರಿಂದ ಧ್ವಜವಂದನೆಯನ್ನು ಸ್ವೀಕರಿಸಲಿದ್ದಾರೆ ನಮ್ಮ ಅಧ್ಯಕ್ಷರು. ಅದೇ ರೀತಿ ಮುಂದೆ ನಿರಪೇಕ್ಷತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುವಂತಹ ನೀಲಿ ಸಮವಸ್ತ್ರದೊಂದಿಗೆ ಹೊರಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಇವರಿಂದ ನಮ್ಮ ಅಧ್ಯಕ್ಷರು ಧ್ವಜವಂದನೆಯನ್ನು ಸ್ವೀಕರಿಸಲಿದ್ದಾರೆ. ನಿರಪೇಕ್ಷತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುವಂತಹ ನೀಲಿ ಸಮವಸ್ತ್ರದ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು. ರಾಜ್ಯೀಯವಾದ ಪಥಸಂಚಲನದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಪಥಸಂಚಲನದಲ್ಲಿ ಬಹಳಷ್ಟು ಶಿಸ್ತಿನಿಂದ ಯಶಸ್ವಿ ಕಾರ್ಯಕ್ರಮಕ್ಕೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅತ್ಯುತ್ತಮವಾದಂತಹ ಮಾರ್ಗದರ್ಶನದೊಂದಿಗೆ ಸಹಕರಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಧ್ವಜವಂದನೆ ಸ್ವೀಕರಿಸಿದಂಥ ಅಧ್ಯಕ್ಷರು, ಜಮಾತಿನ ಕೋಶಾಧಿಕಾರಿಗಳು, ಟ್ರಸ್ಟಿನ ಕಾರ್ಯದರ್ಶಿಗಳು, ಟ್ರಸ್ಟಿನ ಕೋಶಾಧಿಕಾರಿಗಳು ಮತ್ತು ಎಲ್ಲೇ Salute. Order. Stand it. अस्सलामुअलैकुम। इतनी शक्ति हमें दे न दाता, मन का विश्वास कमजोर होना। इतनी शक्ति हमें दे न दाता, मन का विश्वास कमजोर होना। हम चले नेक रास्ते पे, हमसे भूल कर भी कोई भूल होना। इतनी शक्ति हमें दे न दाता, मन का विश्वास कमजोर होना। दूर अज्ञान के हो अंधेरे, तू हमें ज्ञान की रोशनी दे। हर बुराई से बचते रहे हम, जितनी भी दे भली जिंदगी दे। देर होना किसी का किसी से, भावना मन में बदले की होना। हम चले नेक रास्ते पे, हमसे भूल कर भी कोई भूल होना। इतनी शक्ति हमें दे न दाता, मन का विश्वास कमजोर होना। मन का विश्वास कमजोर होना, मन का विश्वास कमजोर होना। ಮುಂದಿನದಾಗಿ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅದ್ವಿತೀಯವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತೊಂದು ಈ ಕಾರ್ಯಕ್ರಮವನ್ನ ಇಲ್ಲಿ ಇಷ್ಟೊಂದು ಸುಸಜ್ಜಿತವಾಗಿ ಅಳವಡಿಸಲು ಕೃಪೆ ತೋರಿದ ಕರುಣಾಮಯನಾದ ಅಲ್ಲಾಹನನ್ನ ಪ್ರಪ್ರಥಮವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಎಲ್ಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಳೆಕೋಟೆಯಲ್ಲಿ ನಡೆಸಲ್ಪಡುತ್ತಿರುವಂತಹ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯಲ್ಲಿ ನಾವು ಪ್ರತಿ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪಾಠ ಮತ್ತು ಪಾಠೇತರ ಚಟುವಟಿಕೆಗಳಿಗೆ ಕೊರತೆ
ಆಗದಂತ ಸನ್ನಿವೇಶವನ್ನ ಒದಗಿಸಿಕೊಡ್ತಾ ಇದೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ಕ್ರೀಡೋತ್ಸವ. ಈ ಕ್ರೀಡೋತ್ಸವ ಮಾಡಲಿಕ್ಕೆ ನಮ್ಮಲ್ಲಿ ಸ್ಥಳದ ಅಭಾವವಿದ್ದರೂ ಎಲ್ಲಿ ಸ್ಥಳ ಇದೆ ಅಲ್ಲಿ ಹೋಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಂಗಳೂರಿನಿಂದ ಹಿಡಿದು ಉಳ್ಳಾಳದವರೆಗೆ ಸಾಧಾರಣ ಮಾರ್ಗದ ಬದಿಯಲ್ಲಿರುವಂತಹ ಯಾವುದೇ ಗ್ರೌಂಡ್ ಅನ್ನು ಬಿಡಲಿಲ್ಲ. ಪ್ರತಿ ವರ್ಷ ಒಂದೊಂದು ಗ್ರೌಂಡ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದರೂ ಇದು ನಮ್ಮ ಆಡಳಿತ ಮಂಡಳಿಗೆ ಪ್ರಸಕ್ತ ಸಾಲಿನಲ್ಲಿ ಒಂದು ಮುಜುಗರವೂ ಹೌದು ಎಂಬುದನ್ನು ಸವಾಲಾಗಿ ಸ್ವೀಕರಿಸಿ ಹನೀಫಾದಿ ಅವರ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದಂತಹ ಶಾಲಾ ಮೈದಾನವನ್ನ ಇವತ್ತು ನಮ್ಮ ಎಲ್ಲ ಶಾಲೆಗಳಿಗೂ ಕೇಂದ್ರವಾಗಿ ಇಲ್ಲಿ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಶಾಲೆಗಳು ನಡೆಯುವಾಗ 4 ತರಗತಿ ಕೋಣೆಗಳು ಮಾತ್ರ ಅಲ್ಲ, ಈ ಕಾರ್ಯಕ್ರಮವನ್ನು ನನಗೆ ಒಂದು ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಬಹುಶಃ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನ ಅಧೀನದ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದ ನಂತರ ಪ್ರಾರಂಭವಾದಂತಹ 3ನೇ ಶಾಲೆ ಹಳೆಕೋಟೆ ಶಾಲೆ, 1ನೇ ಶಾಲೆ ಹಳೇಕಾಲ ಶಾಲೆ, 2ನೇ ಶಾಲೆ ಟಿಪ್ಪು ಸುಲ್ತಾನ್ ಶಾಲೆ, 3ನೇ ಶಾಲೆ ಹಳೆಕೋಟೆ ಶಾಲೆ. ಇವತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಎಲ್ಲರೂ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಪ್ರಥಮವಾಗಿ ಈ ಒಂದು ಒಳ್ಳೆಯದಾದಂತ ಕ್ರೀಡಾಂಗಣ ಪ್ರಾರಂಭವಾದಾಗ ಫಸ್ಟ್ ಕ್ರೀಡೋತ್ಸವ ಸೈಯದ್ ಮದನಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳುದು ನಮಗೆಲ್ಲರಿಗೂ ಹೆಮ್ಮೆ. ಸರ್, ಅಭಿನಂದನೆಗಳು ನಿಮಗೆ. ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಶೈಕ್ಷಣಿಕವಾಗಿ 16 ಶಾಲೆಗಳನ್ನು ನಡೆಸುತ್ತಿದ್ರು. ಎಲ್ಲ ಶಾಲೆಗಳಿಗೂ ಬಹಳಷ್ಟು ಉತ್ತಮ ರೀತಿಯಿಂದ ಒಳ್ಳೆಯ ಕಾಳಜಿಯೊಂದಿಗೆ ಉತ್ತಮವಾದಂತಹ ಅಧ್ಯಾಪಕರನ್ನು ನೇಮಿಸಿ ಉತ್ತಮವಾದಂತಹ ವ್ಯವಸ್ಥೆಯೊಂದಿಗೆ ನಡೆಸಿಕೊಂಡು ಬರುತ್ತಿರುವುದು ಒಂದು ಸ್ತುತ್ಯಾರ್ಹವಾದಂತಹ ಕಾರ್ಯವಾಗಿದೆ. ನಾವೆಲ್ಲರೂ ಇಲ್ಲಿಯ ಜಮಾತಿಗಿಂತ ಹೊರಗಿರುವಂತ ಹಿಂದೂಗಳಿರ್ಬೋದು, ಮುಸಲ್ಮಾನರು ಇರ್ಬೋದು, ಇತರರು ಇರ್ಬೋದು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ಅಭಿನಂದಿಸಬೇಕು. ಯಾಕಂತ ಹೇಳಿದ್ರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ 1982ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿದ ಕನ್ನಡ ಮಾಧ್ಯಮ ಶಾಲೆ. 72ರಲ್ಲಿ ಟ್ರಸ್ಟ್ ಪ್ರಾರಂಭವಾದ ನಂತರ ಮಾಡಿದ್ದು ಸಹ ಕನ್ನಡ ಮಾಧ್ಯಮ ಶಾಲೆ. ಕನ್ನಡ ಮಾಧ್ಯಮ ಶಾಲೆ ಮಾಡಿ 3 ಉರ್ದು ಶಾಲೆಗಳನ್ನು ಮಾಡಿದಂತೆ ಕೀರ್ತಿ ಚಾರಿಟೇಬಲ್ ಟ್ರಸ್ಟ್ಗೆ ಬರ್ತದೆ. ಬಹುಶಃ ಆಗಲೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಮಾಡಿದರೆ ಇಂಥ ಅವಕಾಶಗಳು ಇರಲಿಲ್ಲ. ಅದರಿಂದ ನಮಗೆ ಗೊತ್ತಾಗ್ತದೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದದ್ದು ಕೇವಲ ಶೈಕ್ಷಣಿಕವಾದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ, ಸಮುದಾಯದ ಎಲ್ಲ ಜನರಿಗೂ ಶಿಕ್ಷಣ ಕೊಡಬೇಕು ಎಂಬಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು. ಈ ಸಂದರ್ಭದಲ್ಲಿ ಹಾಜಿ UK ಇಬ್ರಾಹಿಂ ಅವರನ್ನು ಮಾತನ್ನು ಕೇಳಬೇಕು, ನೆನಪಿಸಿಕೊಳ್ಬೇಕಾಗ್ತದೆ. ನಾವು ಹೋದಾಗ ಹೇಳ್ತಾ ಇದ್ರು, ಈಗ 70% ಬಂದಂತ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಬೇಡಿ, ಅದನ್ನು 100% ಅವರನ್ನು ಹೊರಗೆ ಹಾಕುವುದು ಅನ್ನೋದು ದೊಡ್ಡ ವಿಷಯ ಅಲ್ಲ. ನಮ್ಮ ಶಾಲೆಯಲ್ಲಿರುವಂತಹ ಅವಕಾಶ ಯಾರಿಗೆ ಅಂತ ಹೇಳಿದ್ರೆ 30ರಿಂದ 35% ಮಕ್ಕಳು ಯಾರಿದ್ದಾರೆ ಅವರನ್ನು ಸೇರಿಸಿ 80% ತಂದು ಅವರನ್ನು ಶಾಲೆಯಿಂದ ಹೊರಗೆ ಕಳಿಸಿ. ಬೇರೆ ಎಲ್ಲ ಕಡೆ ನಾವು ನೋಡ್ಬೋದು, ಅಲ್ಲಿ ಹೋಗುವಾಗ ಪೇರೆಂಟ್ ಎಂಟ್ರಿ ಮಾಡ್ತಾರೆ, ಎಷ್ಟು ಪರ್ಸೆಂಟ್ ನೋಡ್ತಾರೆ. ಆದರೆ ನಮ್ಮ ಶಾಲೆ ಆಗುದಿಲ್ಲ. ನಿನಗೆ ಶಿಕ್ಷಣ ಕಲಿಯಲಿಕ್ಕೆ ಆಸಕ್ತಿ ಇದೆ ಅಂತ ಹೇಳಿ ಕೇಳಿಕೊಂಡು ಮಾತ್ರ ಆ ವ್ಯವಸ್ಥೆಯನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಾಹ್ ಇದನ್ನು ಕೊನೆಯ ಕಾಲದವರೆಗೂ ನೆಲೆ ನಿಲ್ಲಿಸುವಂತೆ ಮಾಡಲಿಕ್ಕೆ ಹಾರೈಸ್ತೇನೆ. ಇವತ್ತು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಎಲ್ಲರೂ ತರಾತುರಿಯಲ್ಲಿದ್ದಾರೆ. ಅದು ನಾನು ಹೆಮ್ಮೆ ಅಂತ ಹೇಳಿದಾಗ ಮತ್ತೆ ಜಾಸ್ತಿ ಆಗ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾಮಾಣಿಕ ಅಂತ ಹೇಳೋದಕ್ಕೆ ಅಲ್ಲಾಹನ ಅನುಗ್ರಹ ಇದೆ. ಯಾಕಂದ್ರೆ ನಿನ್ನೆ ಸಂಜೆ 4 ಗಂಟೆಗೆ ಅಧ್ಯಕ್ಷರು ಬೆಳಗಾವಿಯಲ್ಲಿ ನಾನು ಫೋನ್ ಮಾಡಿ ಕೇಳಿದಾಗ ಹೇಳಿದ್ರು, ಇಲ್ಲ ನೀವು ಅದನ್ನು ಸುಧಾರಿಸಬೇಡಿ, ನಾನು ಇಲ್ಲಿದ್ದೇನೆ. ರಾತ್ರಿ ನನ್ನ ಮಿತ್ರ ಅಲ್ತಾಫ್ ಹೇಳಿದ್ರು, ಅಧ್ಯಕ್ಷರು ಬರ್ತಾ ಇದ್ದಾರೆ. ಬಹಳಷ್ಟು ಸಂತೋಷದಾಯಕವಾದ ಈಗ ಸಹ ಅಲ್ಲಿ ದರ್ಗದಲ್ಲಿ ನಮ್ಮ ಗುರುಗಳಾದಂತಹ ಸೈಯದ್ ಆತಕೋಯ ತಂಗದವರು ಸಮಯಕ್ಕೆ ಸರಿಯಾಗಿ ಬರುವವರು ಇದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ. ಆದರೂ ನೀವು ಬಂದು ಹೋಗ್ಬೇಕು ಅಂತ ಕೇಳಿಕೊಳ್ಳಿ. ಹಾಜಿ ಹನೀಫ್ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ, ಧ್ವಜವಂದನೆಯನ್ನು ಸ್ವೀಕರಿಸಿದ್ದಾರೆ, ಕಾರ್ಯಕ್ರಮದ ಹಿರಿತನವನ್ನು ವಹಿಸಲಿಕ್ಕಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗೆ ಉತ್ತಮವಾದಂತಹ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಉತ್ತಮವಾದಂತಹ ಸಹಕಾರವನ್ನು ನೀಡುವುದರಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಹನೀಫ್ ಹಾಜಿ ಉತ್ತಮ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ ನಾಸಿಫ್ ಅವರು ಕೋಶಾಧಿಕಾರಿಗಳಾಗಿ ಸೈಯದ್ ಮದನಿ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಕೋಶಾಧಿಕಾರಿಗಳಾಗಿದ್ದರು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದು, ಮತ್ತೆ ಅವರ ತಮ್ಮಂದಿರು, ಅವರನ್ನು ಬಿಟ್ಟು ಅವರ ತಮ್ಮಂದಿರು ಎಲ್ಲ ನಮ್ಮ
ಶಾಲೆಯ ವಿದ್ಯಾರ್ಥಿಗಳು, ಎಲ್ಲ ತಮ್ಮಂದಿರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಆದ್ದರಿಂದ ಒಂದು ಹೆತ್ತವರ ಸಂಬಂಧ ಸಹ ನಮಗೆ ಮತ್ತು ಅವರಿಗಿದೆ. ಈ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದಾರೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ನಮ್ಮ ಕಾರ್ಯದರ್ಶಿಗಳಾದಂತ ಇಮ್ತಿಯಾಜ್ ಹುಸೇನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಂತು ಈ ಇಷ್ಟು ಸುಂದರವಾದಂತಹ ಒಂದು ಗ್ರೌಂಡ್ ಇಲ್ಲಿ ಆಗ್ಬೇಕಿದ್ರೆ ಬಹುಶಃ ಇಮ್ತಿಯಾಜ್ರವರು ಎಲ್ಲ ಸಮಯದಲ್ಲಿ ಇಲ್ಲಿ ಇರ್ತಾರೆ. ಮಾರ್ಗದಲ್ಲಿ ಯಾರಾದ್ರೂ ಹೋಗುವವರು ಕೇಳ್ಬೋದು, ಇಮ್ತಿಯಾಜ್ರವರಿಗೆ ಅಲ್ಲಿ ಏನು ಕೆಲಸ, ಹೊರಗೆ ನಮ್ಮ ಗೇಟ್ ಇರ್ಬೋದು, ಕಂಪೌಂಡ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳಿವೆ. ಯಾಕಂದ್ರೆ ಉತ್ತಮವಾದಂತಹ ಒಂದು ವ್ಯವಸ್ಥೆ ಆಗ್ಬೇಕು. ಯಾವುದು CBSE ಶಾಲೆಗಳು ಇವತ್ತು ನಮ್ಮ ಪರಿಸರದಲ್ಲಿದೆ, ಅದಕ್ಕೆ ನಮ್ಮ ಶಾಲೆ ಪೈಪೋಟಿ ನೀಡಬೇಕು ಎಂಬಂತ ಒಂದು ಆಶಯವನ್ನು ಅವರು ಹೊಂದಿಕೊಂಡವರು. ಈ ಕಾರ್ಯಕ್ರಮಕ್ಕೆ ನಮಗೆ ಮೊದಲು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿ ಹಿರಿಯರಾದ ಅಬೂಬಕರ್ ಅವರು ನಮ್ಮ ಸೈಯದ್ ಸಾಲಿ ಚಾರಿಟೇಬಲ್ ಟ್ರಸ್ಟ್ ನ ಕೋಶಾಧಿಕಾರಿಗಳು. ಯಾಕಂದ್ರೆ ನಾವು ಇವತ್ತು ಹೆಮ್ಮೆ ಪಟ್ಕೊಂಡು ಅಧ್ಯಕ್ಷರು, ಕಾರ್ಯದರ್ಶಿ, ಮತ್ತೊಬ್ಬರು ಕೋಶಾಧಿಕಾರಿಗಳು. ನಮಗೆ ಕ್ರಮಿತ ಸಮಯಕ್ಕೆ ಸಂಬಳ ನೀಡುವಲ್ಲಿ ಅವರ ಕೈ ಪಾತ್ರ ಏನಾಗಿದೆ ಅಂತೇಳಿ ಬಹಳಷ್ಟು ಇದೆ. ಅವರು ಕೊಡ್ತಾರೆ ಅಂತಲ್ಲ, ಆ ಕ್ರಮಿತ ಸಮಯಕ್ಕೆ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ನಮಗೆ ಕೊಡುವಲ್ಲಿ ಅಬೂಬಕರ್ ಅವರು ಬಹಳಷ್ಟು ನಿಸ್ಸೀಮರು ಅಂತೇಳಿ ಹೇಳಿಕೊಳ್ಳುವುದರೊಂದಿಗೆ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೇನೆ ನನ್ನ ಆತ್ಮೀಯ ಮಿತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಶಿಕ್ಷಣ ಇಲಾಖೆ ಬರುವವರಿದ್ದರು. ಆದರೂ ನಮ್ಮ ಕಮಿಷನರ್ ಅವರು ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಯ ಅಧಿಕಾರಿಗಳನ್ನು ಪಾವಂಜಿಯಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ಮುಗಿದ ತಕ್ಷಣ ಬರ್ತಾರೆ ಅಂತ ಹೇಳಿದ್ರು. ಆದರೂ ಶಿಕ್ಷಣ ಇಲಾಖೆಯ ಪರವಾಗಿ ಉಳ್ಳಾಲದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಮ್ಮ CRP ಆದಂತ ಮೋಹನ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಟ್ಟಿಗೆ ಪ್ರೇರಣೆಯಾಗಿದೆ. ನಮ್ಮ ಶಾಲೆ ಮತ್ತು ಸೈಯದ್ ಸಾಲಿ ಚಾರಿಟೇಬಲ್ ಟ್ರಸ್ಟಿಗೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಅಲ್ತಾಫ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಕರೀಂ ಯೋಚನೆ ಅವರಿದ್ದಾರೆ. ಕಾರ್ಯಕ್ರಮದ ಎಲ್ಲದರಲ್ಲಿ ಮುಂಚೂಣಿಯಲ್ಲಿ ನಿಂತು ನಮಗೆ ಸಹಕರಿಸ್ತಾ ಇದ್ದವರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವಿದ್ಯಾರ್ಥಿಗಳ ಕ್ರೀಡೆಗೆ ಎಲ್ಲ ಸಂದರ್ಭದಲ್ಲಿ ಸಹಕಾರ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಮಿತ್ರ ಖಾಲಿ ದೂರವಾದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮವರೇ ದೈಹಿಕ ಶಿಕ್ಷಕರು ಇದ್ದಾರೆ ಅಂತ ಹೇಳಿದ್ರೆ ನಾವು ಇಲಾಖೆಯ ಇಲ್ಲದಿದ್ದರೆ ಕೇಳಿದರೆ ನಮಗೆ ಇಲಾಖೆಗೆ ಬೇಕಾದಷ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಬರ್ತಾರೆ. ಆದ್ದರಿಂದ ನನ್ನ ಮಿತ್ರ ಮೋಹನ್ ಶೆಟ್ಲಾರ್ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣದ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರ ಬ್ಯಾಚ್ ತಂದಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೈಯದ್ ಸಾಲಿ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಒಂದು ವಿಶೇಷತೆ ಇದೆ. ನಾವು 16 ಮಂದಿಯಲ್ಲಿ ಒಂದೊಂದು ಶಾಲೆಗೆ ಮುಖ್ಯ ಉಪಾಧ್ಯಾಯರಿದ್ದೇವೆ. 12 ಮಂದಿ ಮುಖ್ಯ ಉಪಾಧ್ಯಾಯರು, 12 ಮಂದಿ ಮುಖ್ಯ ಉಪಾಧ್ಯಾಯರು. ನಮ್ಮ ಇತಿಹಾಸ ಏನಂತ ಹೇಳಿದ್ರೆ ಒಂದು ಶಾಲೆಯ ಕಾರ್ಯಕ್ರಮ ಆಗುವಾಗ ಎಲ್ಲರೂ ಸಾಕ್ಷಿಗಳಾಗುವುದು. ಎಲ್ಲ ಮುಖ್ಯ ಉಪಾಧ್ಯಾಯರು ಪ್ರಾಂಶುಪಾಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಅದರಂತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯದರ್ಶಿಗಳಾದ ಇಮ್ತಿಯಾಜ್ ಅವರು ಹೇಳ್ತಾರೆ, ನಮಗೆ ಓಡಿ ಸ್ಕೂಲಲ್ಲ ಎಲ್ಲ ಸ್ಕೂಲ್ಗೂ ಎಲ್ಲರೂ ಎಲ್ಲ ಸ್ಕೂಲ್ನಲ್ಲಿ ಎಲ್ಲರೂ ಬೇಕು. ಮೈದಾನ ಮಾಡುವಾಗ ಹೇಳಿದೆ ಸರ್, ನಮಗೆ ಪ್ರೀತಿ ಮಾಡಿಸಬೇಕು, ನಮಗೆ ಟಿಪ್ಪು ಸುಲ್ತಾನ್ ಅದು ಕೇಳಲಿಕ್ಕೆ ನೀವು ಕರೆಯಿರಿ ಅಂತ ಹೇಳಿ ಕಾರ್ಯದರ್ಶಿ ಹೇಳಿದ್ದಾರೆ ಅಂತ ಕರೆಯಿರಿ. ಯಾಕಂದ್ರೆ ನಾವೆಲ್ಲ ಆಶೆ, ನಾವೆಲ್ಲರೂ ಒಟ್ಟಿಗೆ ಒಮ್ಮತದಿಂದ ಈ ಕಾರ್ಯಕ್ರಮ ಮಾಡಿದಾಗ ಅದು ಸೈಯದ್ ಸಾಲಿ ಚಾರಿಟೇಬಲ್ ಟ್ರಸ್ಟಿಗೆ ಕ್ರೆಡಿಟ್ ಆಗಿರುತ್ತೆ. ಅದಕ್ಕೆ ನಾವು ದೊಡ್ಡದಾದಂತಹ ಒಂದು ಬಹುಶಃ ಉತ್ತಮ ಅಂಶಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನನ್ನ ಎಲ್ಲ ಮುಖ್ಯ ಉಪಾಧ್ಯಾಯರುಗಳು ಹಜರತ್ PU ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಸಂಗೀತ ಮೇಡಮ್ ಅವರು, ಅದೇ ರೀತಿಯಲ್ಲಿ ಹಜರತ್ ಶಾಲೆ ಸೈಯದ್ ಸಾಲಿ ಶಾಲೆ ಕಲ್ಲಾಪಿನ ಮುಖ್ಯ ಉಪಾಧ್ಯಾಯಿನಿ ಸಹೋದರಿ ನಸೀಮಾರವರು, ಹಳೇಕಳ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ರಮಲತ್ ಅವರು, ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಮುಖ್ಯ ಉಪಾಧ್ಯಾಯಿನಿಯಾದ ಗೀತಾರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗಾದ್ರೆ ಕೇಳ್ಬೋದು, ಇಮ್ತಿಯಾಜ್ ಅವರನ್ನೆಲ್ಲ ಬಿಟ್ಟದ್ದು ಯಾಕೆ? ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಮಾತ್ರ ಅಂಗಿ ಹಾಕಿಕೊಂಡು ಬಂದದ್ದು. ಈ ಎಲ್ಲ ವ್ಯವಸ್ಥೆಗೆ ಕಾರಣರು ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಆ ತ್ರಿಮೂರ್ತಿಗಳು ಯಾರು ಹೇಳಿದ್ರೆ ಖಾಲಿದ್ ರವರು, ರಸೂಲ್ ರವರು, ಇಮ್ತಿಯಾಜ್ ರವರು. ರಾತ್ರಿ 9:30 ಗಂಟೆಯವರೆಗೆ ಬ್ಯಾಗ್ ಹಾಕಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿಗಳಾಗಿದ್ದಾರೆ. ಕರುಣಾಮಯನಾದ ಅಲ್ಲಾಹ್ ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ನಾವು ಕೊಡ್ಲಿಕ್ಕೆ ಹೋಗಿಲ್ಲ. ನಿಮ್ಮ ಆತ್ಮೀಯತೆ ಮತ್ತು ಪ್ರೀತಿಯು ಕೊನೆಯ ಕಾಲದವರೆಗೆ ನಾವೆಲ್ಲರೂ ಒಟ್ಟಿಗೆ ಇದ್ದು ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಲಿಕ್ಕೆ ಆಗಲಿ. ನಿಮಗೆ ಅಲ್ಲಾಹ್ ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಕೊಡಲಿ ಅಂತ ಅಲ್ಲಾಹ್ ಪ್ರಾರ್ಥಿಸಿ ನಿಮಗೆ ಹೃದಯ ಸ್ಪರ್ಶ
ಪಡಿಸಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ನನ್ನ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮಗೂ ನಾನು ಸ್ವಾಗತ ಬಯಸ್ತೇನೆ. ಹಲವು ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಸರ್ ಅದೆಲ್ಲ ಇದಿಲ್ಲ, ಗ್ರೌಂಡ್ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿ ಏನು ನಾನು ಹೇಳಿದ್ದೇನೆ ಎಲ್ಲ ರೀತಿಯಲ್ಲಿ ನನ್ನ ಮಕ್ಕಳನ್ನು ಸಜ್ಜುಗೊಳಿಸಿದಂತ ನನ್ನ ಶಿಕ್ಷಕ ಬಳಗ, ಈ ಶಿಕ್ಷಕ ಬಳಗ ಎಲ್ಲ ಅಂತ ಹೇಳಿ ಈ ಕಾರ್ಯಕ್ರಮದ ಯಶಸ್ವಿ ಇಲ್ಲ. ಅವರು ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟವರು, ಅವರಿಗೆಲ್ಲರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತದ ಮಾತನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹೊಸಕೋನ ವರದಿಗಾರರಿದ್ದಾರೆ, ನನ್ನ ಆತ್ಮೀಯ ಮಿತ್ರ ವಿಜಯವಾಣಿಯ ಅನ್ಸಾರ್ ಅವರು ಈ ಕಾರ್ಯಕ್ರಮದಲ್ಲಿ ಒಟ್ಟಿಗಿದ್ದಾರೆ. ಎಲ್ಲರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತವನ್ನು ಬಯಸಿದ ನಿಮಗೂ ಸ್ವಾಗತ ಸರ್, ಧನ್ಯವಾದಗಳು. ಮುಂದಿನದಾಗಿ ಉದ್ಘಾಟನೆ. ನಮ್ಮ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ನಡೆಸಿಕೊಡಲಿದ್ದಾರೆ ಕೋಶಾಧಿಕಾರಿಗಳು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಲ, ಇದರ ಕೋಶಾಧಿಕಾರ ಜನಾಬ್ ಅಬುಬಕ್ಕರ್ ಇವರು. ಅದರೊಟ್ಟಿಗೆ ಉಳಿದ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿ. ಆಸೆಗಳು ಮತ್ತು ಕನಸುಗಳು ಮತ್ತು ಯಶಸ್ಸಿನ ಸಂಕೇತವಾದಂತಹ ನಮ್ಮ ಕೇಸರಿ, ಬಿಳಿ, ಹಸಿರು ಬಣ್ಣದ ಬಲೂನ್ಗಳನ್ನು ಹಾರಿಸುವುದರ ಮೂಲಕ ನಮ್ಮ ಈ ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ ಜನಾಬ್ ಅಬುಬಕ್ಕರ್, ಕೋಶಾಧಿಕಾರಿಗಳು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಲ. ಹಳೆಕೋಟೆ ಸೈಯದ್ ಮದನಿ ವಿದ್ಯಾಸಂಸ್ಥೆಗಳ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಶುಭ ಮುಂಜಾನೆಯ ಶುಭ ಕಾಮನೆಗಳು. ಇವತ್ತಿನ ಹಳೆಕೋಟ ಶಾಲೆ ಇದರ ಕ್ರೀಡೋತ್ಸವಕ್ಕೆ ಬಂದಿರುವಂತಹ ನಮ್ಮ ಅಧ್ಯಕ್ಷರಾದಂತಹ ಹನೀಫಾಜಿ ಅವರೇ, ಅದೇ ರೀತಿ ಸೈಯದ್ ಮದನಿ ದರ್ಗಾ ಇದರ ಕೋಶಾಧಿಕಾರಿಯಾಗಿರುವಂತಹ ನಾಜೀಮ್ ಅವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕೋಶಾಧಿಕಾರಿಯಾಗಿರುವಂತಹ ಅಬೂಬಕರ್ ಸರ್ ಅವರೇ, ಅದೇ ರೀತಿ ಅಲ್ತಾಫ್ ಅವರೇ, ಸಾಜಿದುಲ್ಲಾಲ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ನಾಯಕರೇ ಹಾಗೂ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನಕ್ಕೆ ಒಳಪಟ್ಟಂತಹ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರೇ, ಇವತ್ತು ಒಂದು ಖುಷಿಯ ವಿಷಯವಾಗಿದೆ. ಏನೆಂದರೆ ನಮ್ಮ ಕ್ರೀಡಾಕೂಟವು ನಮ್ಮದೇ ಚಾರಿಟೇಬಲ್ ಟ್ರಸ್ಟ್ಗೆ ಒಳಪಟ್ಟಿರುವಂತಹ ಮೈದಾನದಲ್ಲಿ ನಡೆಯುವುದು. ಅಲ್ಹಮ್ದುಲಿಲ್ಲಾ, ಸುಮ್ಮಾ ಅಲ್ಹಮ್ದುಲಿಲ್ಲಾ. ಕ್ರೀಡೆ ಎಂದರೆ ಕೇವಲ ಶಕ್ತಿ ಮಾತ್ರವಲ್ಲ, ಅದು ನಮ್ಮ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ನಮ್ಮ ಮಾನಸಿಕ ಹಾಗೂ ನಮ್ಮ ಶಿಸ್ತು, ಸಹಕಾರ ಹಾಗೂ ನಾಯಕತ್ವವನ್ನು ಬೆಳೆಸುವಂತಹ ಮಹತ್ವದ ಒಂದು ವಿಧಾನವಾಗಿದೆ. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತಿನಂತೆ ಉತ್ತಮ ಆರೋಗ್ಯಕ್ಕಾಗಿ ಕ್ರೀಡಾ ಅತಿ ಮುಖ್ಯವಾಗಿದೆ. ಕ್ರೀಡೆಯಲ್ಲಿ ನಾವು ಸೋಲು ಗೆಲುವು ಇರಬಹುದು, ಆದರೆ ನಮ್ಮ ಜೀವನೋದ್ದಕ್ಕೂ ನಮ್ಮ ಸೋಲು ಗೆಲುವನ್ನು ಒಪ್ಪಿಕೊಂಡು ಹೋಗುವಂತಹ ಮನೋಸ್ಥೈರ್ಯವನ್ನು ಕ್ರೀಡೆಯು ಹೆಚ್ಚಿಸುತ್ತದೆ. ಇದೇ ಸಮಯದಲ್ಲಿ ನಾನು ನಿಮ್ಮಲ್ಲಿ ಒಂದು ಹೇಳುವಂತಹ ವಿಷಯ ಏನಂದ್ರೆ, ಅಲ್ಹಮ್ದುಲಿಲ್ಲಾ ನಮ್ಮ ಈ ಮೈದಾನವು ಮೊದಲನೇ ಬಾರಿಗೆ ಉದ್ಘಾಟನೆಯನ್ನು
ನಮ್ಮ ಅಲೇಕಲ್ ಸ್ಕೂಲಿಂದಲೇ ಮಾಡಿದ್ದೇವೆ. ಇದಕ್ಕೆಲ್ಲರೂ ಕಾರಣಕರ್ತರಾದವರು ನಮ್ಮ ಅಧ್ಯಕ್ಷರು. ಯಾಕೆಂದರೆ ಉಳ್ಳಾಳದಲ್ಲಿ ಎರಡು ಅಭಿವೃದ್ಧಿಯ ಅಧಿಕಾರಿ ಇರ್ತಾರೆ. ಒಂದು ನಮ್ಮ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರು, ಮತ್ತೊಬ್ಬರು ನಮ್ಮ ಹನೀಫಾಜಿ ಅವರು. ಯಾಕೆಂದರೆ ಉಳ್ಳಾಳ ಸೈಯದ್ ಮದನಿ ದರ್ಗಾ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕೊಲೆಬಟ್ಟ ಎಲ್ಲಾ ವಿಷಯದಲ್ಲಿ ಕೂಡ ನಮ್ಮ ಅಧ್ಯಕ್ಷರು ನಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ್ದು ಕೇಳಿದ್ರು ಅದು ಇಲ್ಲ ಅಂತ ಹೇಳುದಿಲ್ಲ. ಯಾವಾಗಲೂ ನೋಡಿದ್ರು ನೀವು ಮಾಡುವ ಏನಾಗ್ತದೆ ನೋಡುವ, ಇನ್ಶಾ ಅಲ್ಲಾಹ್ ನಮ್ಮ ಈ ಟ್ರಸ್ಟಿನ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಹೋರಾಡ ಅಂತ ಹೇಳ್ತಾ ಇರ್ತಾರೆ. ಆಗಿರುವಾಗ ಅವರಿಗೆ ನಾನು ಈ ವಿಷಯದಲ್ಲಿ ಒಂದು ಧನ್ಯವಾದ ಹೇಳುತ್ತಾ ಇವತ್ತಿನ ಕ್ರೀಡೋತ್ಸವಕ್ಕೆ ಶುಭಾಶಯ ಕೋರುತ್ತಾ ನನಗೆ ಒಂದು ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದ ಹೇಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜನಾಬ್ ಹಾಜಿ ಬಿಜಿ ಹನೀಫ್ರವರು ಉರ್ದು ಮಾಧ್ಯಮ ಶಾಲೆ ಹಳೆಕೋಟೆ ಇದರ ವಾರ್ಷಿಕ ಕ್ರೀಡಾಕೂಟದ ವೇದಿಕೆಯಲ್ಲಿರುವ ಸೈಯದ್ ವಲಿ ಚಾರಿಟೇಬಲ್ ಟ್ರಸ್ಟ್ ಇದರ ಜನರಲ್ ಸೆಕ್ರೆಟರಿ ಇಂತಿಯಾಜ್ ಹುಸೇನ್ ರವರು, ಅದೇ ರೀತಿ ದರ್ಗಾ ಸಮಿತಿಯ ಕೋಶಾಧಿಕಾರಿ ನಾಜಿಮ್ ರವರು, ಟ್ರಸ್ಟ್ನ ಕೋಶಾಧಿಕಾರಿ ಅಬೂಬಕರ್ ರವರು, ಅದೇ ರೀತಿ ಅಲ್ತಾಫ್ ರವರು, ಅದೇ ರೀತಿ ಮೋಹನ್ ರವರು, ಸಾದಿಕ್ ರವರು, ಅದೇ ರೀತಿ ಸೈಯದ್ ವಲಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಹಳೆಕೋಟೆಯ ಶಾಲೆಯ ಎಲ್ಲ ಅಧ್ಯಾಪಕರು, ಪ್ರೀತಿಯ ವಿದ್ಯಾರ್ಥಿಗಳು, ಅಲ್ಹಮ್ದುಲಿಲ್ಲಾಹ್ ಸುಮ್ಮಾ ಅಲ್ಹಮ್ದುಲಿಲ್ಲಾಹ್, ತುಂಬಾ ಸಂತೋಷ. ಮೊತ್ತ ಮೊದಲನಿಗೆ ಸೈಯದ್ ಮದನಿ ಹಜರತ್ ಹಳೆಕೋಟೆ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಒಂದು 30-40 ವರ್ಷಗಳಲ್ಲಿ ವಾರ್ಷಿಕ ಕ್ರೀಡಾಕೂಟ ನಡೆಸುವಾಗ ಉಳ್ಳಾಲದ ಆಸುಪಾಸಿನ ಎಲ್ಲ ಗ್ರೌಂಡ್ಗಳನ್ನು ಹುಡುಕಿಕೊಂಡು ಕ್ರೀಡೋತ್ಸವವನ್ನು ಮಾಡ್ತಾ ಇದ್ದರು. ಇಂದು ಅಲ್ಹಮ್ದುಲಿಲ್ಲಾಹ್ ಕುತುಬ್ ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಮದೀನ್ ತಂಗಲ್ದವರ ಬರ್ಕತ್ತಿನಿಂದ ಕರಾಮತ್ತಿನಿಂದ ಸೈಯದ್ ವಲಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದ ಕ್ರೀಡಾಂಗಣದಲ್ಲಿ ಇವತ್ತು ಕ್ರೀಡಾಕೂಟ ಮಾಡಿಸಲಿಕ್ಕೆ ಸಾಧ್ಯವಾಯಿತು. ಅಲ್ಹಮ್ದುಲಿಲ್ಲಾಹ್. ಇದಕ್ಕೆ ಸಹಕರಿಸಿದ ಉಳ್ಳಾಲ ಜಮಾತಿನ ಎಲ್ಲ ಜನರು, ಅದೇ ರೀತಿ ಸೈಯದ್ ವಲಿ ದರ್ಗಾ ಸಮಿತಿಯ ಸದಸ್ಯರು, ಅದೇ ರೀತಿ ಸೈಯದ್ ವಲಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರು, ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ನಿಮಗೆ ಅಮೂಲ್ಯವಾಗಿ ಕ್ರೀಡಾಕೂಟವು ತಮ್ಮ ನಿತ್ಯ ಜೀವನದಲ್ಲಿ ಶಾಲೆ ಪ್ರಾರಂಭಿಸಿ ಬದುಕುವುದಕ್ಕೂ ಅದು ಒಂದು ಆರೋಗ್ಯಕ್ಕೂ ಮನಸ್ಸಿನ ಸಂತೋಷಕ್ಕೂ ಬೇಕಾಗಿರುವ ಒಂದು ಕ್ರೀಡಾವಾಗಿದೆ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, 40 ವರ್ಷಗಳ ಮುಂಚೆ ಸೈಯದ್ ವಲಿ ದರ್ಗಾದ ಅಧ್ಯಕ್ಷರಾದ ಮರ್ಹೂಮ್ ಇಬ್ರಾಹಿಂ ಹಾಜಿರವರು, ಅದೇ ರೀತಿ ಅವುಗಳಿಗೆ ಸಹಕಾರ ನೀಡಿದ ಅಂದಿನ ಶಾಸಕರು ಯುಟಿ ಫರೀದ್ ರವರು ನೇತೃತ್ವದಲ್ಲಿ ಉಳ್ಳಾಲದ ಮಕ್ಕಳಿಗೆ ಬೇಕಾಗಿ ವಿದ್ಯಾಸಂಸ್ಥೆ ಪ್ರಾರಂಭವಾಯಿತು. ಅದು ಅವರ ದೂರದೃಷ್ಟಿ ಚಿಂತನೆಯಾಗಿದೆ. ಅಲ್ಹಮ್ದುಲಿಲ್ಲಾಹ್. ಆ ಚಿಂತನೆಯಿಂದ ಇಂದು ಉಳ್ಳಾಲದ ಲಕ್ಷಾಂತರ ಮಕ್ಕಳು ನಮ್ಮ ಸೈಯದ್ ವಲಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರು. ಅಲ್ಹಮ್ದುಲಿಲ್ಲಾಹ್. 2023ರಲ್ಲಿ ಬಂದ ಹೊಸ ಕಮಿಟಿಯು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸಕಲ ಸೌಕರ್ಯ ನೀಡಿ ಒಂದು ಕ್ವಾಲಿಟಿ ಶಿಕ್ಷಣ ನೀಡಬೇಕು. ಅದೇ ರೀತಿ ನಮ್ಮ ಕ್ಯಾಂಪಸ್ ಒಂದು ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ನಮ್ಮ ಮಕ್ಕಳಿಗೆ ಸಿಗಬೇಕು ಉದ್ದೇಶದಿಂದ ಹಲವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹ್. ಇದೇ ತಾರೀಖು 25ರಂದು ನಮ್ಮ ಕ್ಷೇತ್ರ ಶಾಸಕರು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಸರ್ ಅವರು ಈ ಕ್ರೀಡಾಂಗಣದ ಹಾಗೂ ನಮ್ಮ ಕಾಂಪೌಂಡ್ ವಾಲ್ ಮತ್ತು ಅದರ ಉದ್ಘಾಟನೆ ಮತ್ತು ಅದೇ ರೀತಿ ಒಂದು ಹೊಸ ಬಿಲ್ಡಿಂಗ್ ಶಿಲಾನ್ಯಾಸವನ್ನು ಕೂಡ ಮಾಡುತ್ತಾರೆ. ಅಲ್ಹಮ್ದುಲಿಲ್ಲಾಹ್.
ಉದ್ದೇಶ ಒಂದೇ, ಸೈಯದ್ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ಇತರ ಶಾಲಾ ಕಾಲೇಜುಗಳಿಗೆ ಯಾವ ವ್ಯವಸ್ಥೆ ಇದೆ ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಸಿಗಬೇಕು ಎಂಬ ಉದ್ದೇಶದಲ್ಲಿ ಈ ಕಮಿಟಿಯು ಕಾರ್ಯನಿರ್ವಹಿಸಿದೆ. ನಿಮ್ಮೆಲ್ಲರ ದುವಾ ಅತ್ಯವಶ್ಯವಾಗಿದೆ. ನಾವು ನಮ್ಮ ಸೈಯದ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ದರ್ಗಾ ಕಮಿಟಿಗೆ ಸದಾ ದುವಾ ಇರಲಿ ಎಂದು ಹೇಳುತ್ತಾ ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಹೇಳುತ್ತಾ ನಿಮ್ಮ ಭವಿಷ್ಯವು ಉಜ್ವಲವಾಗುವ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. 16 ವಿದ್ಯಾಸಂಸ್ಥೆಗಳ ಎಲ್ಲ ಶಿಕ್ಷಕರುಗಳು ತಮ್ಮ ಹಿಂದೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತಾವು ಹಾಕಿಕೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು ಮತ್ತು ತುಂಬ ಹೃದಯದ ಸಹಕಾರವನ್ನು ನೀಡುವರು. ನಮ್ಮ ಯಾವುದೇ ಒಂದು ಶಾಲೆಗಳಲ್ಲಿ ಒಂದು ಕಾರ್ಯಕ್ರಮ ಆದಾಗ ಅದು ನಮ್ಮೆಲ್ಲರ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಾವು ಭಾವಿಸಿದವರಾಗಿದ್ದೇವೆ. ಧನ್ಯವಾದಗಳು ಸರ್. ಇದೀಗ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದರು ನನ್ನ ಆತ್ಮೀಯ ಮಿತ್ರ ಮೋಹನ್ ಶಿರ್ಲಾಲ್ ಮತ್ತು ಆ ಶಾಲೆಯ ಮುಖ್ಯ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಜನಾಬ್ ಹಾಜಿ ಬಿ.ಜಿ. ಹನೀಫ್ ರವರು ಒಂದು ನಮಂಟವನ್ನು ಕೊಟ್ಟು ಅವರನ್ನು ಗುರುತಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎರಡನೇದಾಗಿ ಎಲ್ಲ ವ್ಯವಸ್ಥೆಗಳಿಗೆ ಸಹಕಾರ ಮಾಡಿದವರು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆ ಮ್ಯಾಪಿನಲ್ಲಿ ಅಥವಾ ನಕ್ಷೆಯಲ್ಲಿ ಗುರುತಿಸುವಂತೆ ಮಾಡಿದವರು ಜನಾಬ್ ಖಾಲಿದರು ಕ್ರೀಡೆಯಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಕ್ರೀಡೆ ಮಾಡುತ್ತೇವೆ ಅಂತೇಳಿ ಮಾತ್ರ ಹೇಳಿದ್ದೇವೆ. ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಅವರಿಗೂ ಒಂದು ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ನೀಡಬೇಕು ಅಂತೇಳಿ ಕೇಳಿಕೊಳ್ತಾರೆ. ಮತ್ತು ಪಾಠಕ್ಕೆ ಸಂಬಂಧಿಸಿ ಮತ್ತು ಪಾಠೋತ್ತರ ಕಾರ್ಯಗಳಿಗೆ ಸಂಬಂಧಿಸಿ ನನಗೆ ಎಲ್ಲ ರೀತಿಯಿಂದ ಸಹಕಾರ ನೀಡಿಕೊಳ್ಳುವ ನನ್ನ ಆತ್ಮೀಯ ಸಹೋದರ ಅಂದರೆ ನನ್ನ ತಮ್ಮನಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವವರು ನನಗೆ ರಸೂಲ್ ಖಾನ್ ರವರು. ಅವರನ್ನು ಈ ಸಂದರ್ಭದಲ್ಲಿ ನಾನು ಗುರುತಿಸಿಕೊಂಡು ಅವರಿಗೂ ಒಂದು ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಹಜರತ್ ಸೈಯದ್ ಮದನಿ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಾದ ಇಮ್ತಿಯಾಜ್ ರವರು ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಈಗ ಮಕ್ಕಳಿಂದ ಡ್ರಿಲ್ ನಮ್ಮ ಶಾಲೆಯ
ಮಕ್ಕಳು. കൂടെ കളിവാ
ಕ್ರೀಡೋತ್ಸವವನ್ನು ನಡೆಸ್ತಾ ಇದ್ದೇವೆ. ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲು ಸಹಕರಿಸಿದ ಸೈಯದ್ ಮಲಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಜನಾಬ್ ಹಾಜಿ ಬೀಗಿ ಅನೀಫ್ರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನಗೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ನೀಡ್ತಾ ಇರುವುದು ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಉತ್ತಮ ರೀತಿಯಾದಂತಹ ಒಂದು ವ್ಯವಸ್ಥೆಯೊಟ್ಟಿಗೆ ಸಹಕಾರವನ್ನು ಮಾಡ್ತಾ ಇರುವ ನಮ್ಮ ಸೈಯದ್ ಮಲಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಮ್ತಿಯಾಜ್ ಹುಸೇನ್ ಅವರಿಗೂ ನಾನು ತುಂಬಿರುವುದರಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಕೋಶಾಧಿಕಾರಿಗಳು ಬಹಳಷ್ಟು ಆಸಕ್ತಿಯಿಂದ ಎಲ್ಲ ನಮ್ಮ ಚಟುವಟಿಕೆಗಳಲ್ಲಿ ನನಗೆ ಬರಬೇಕು, ಭಾಗವಹಿಸಬೇಕು ಎಂಬಂತ ಉತ್ಸಾಹವನ್ನ ಮಾಡ್ತಾ ಇರುವಂತಹ ನಮ್ಮ ಯುವ ಕೋಶಾಧಿಕಾರಿಗಳಲ್ಲಿ ಅಬೂಬಕರ್ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ, ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ನಮ್ಮ CRP ಮೋಹನ್ ಸರ್ ಅವರಿಗೂ ತುಂಬಿರುವುದರಿಂದ ಧನ್ಯವಾದಗಳು ಸರ್. ನನ್ನ ಆತ್ಮೀಯ ಸಹೋದರರಾದಂತಹ ಅಲ್ತಾಫ್ PH ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇರ್ತಾರೆ, ಅವರಿಗೂ ಧನ್ಯವಾದಗಳು. ಸಾಜಿದುಲ್ಲಾ ಅವರಿಗೂ ಸರ್ ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ನೋರ್ವ ಸದಸ್ಯರಾದಂತಹ ಕರೀಂ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯರಾದಂತಹ ನಸೀಮಾ ಮೇಡಮ್ ಅವರಿಗೆ, ಗೀತಾ ಶೆಟ್ಟಿ ಅವರಿಗೆ, ಸಂಗೀತ ಮೇಡಮ್ ಅವರಿಗೆ, ಅದೇ ರೀತಿಯಲ್ಲಿ ರಮ್ಲಾ ಮೇಡಮ್ ಅವರಿಗೂ ಧನ್ಯವಾದವನ್ನು ಹೇಳ್ತೇನೆ. ಸರಿ, ನಿಮ್ಮಲ್ಲಿ ಒಂದು ವಿನಂತಿ ಸರ್, ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಲ್ಲಿ ನಮ್ಮ ಟ್ರಸ್ಟ್ನ ಶಾಲೆಗಳು ಇರುವಂತಲ್ಲಿ ಒಂದು ದಿವಸದಲ್ಲಿ ಒಂದೇ ಶಾಲೆ ಪ್ರಾಂಶುಪಾಲರು ನಮಗೆ ಬಹಳಷ್ಟು ಬೇಸರ. ರಶೀದ್ ರವರು ಪಾಪ ಬೆಳಿಗ್ಗೆ ಬಂದು ಟ್ರ್ಯಾಕ್ ಹಾಕಿ ಬರುವುದು, ಅವರಿಗೂ ಇಲ್ಲಿದೆ ಮನಸ್ಸೆಲ್ಲ ಟ್ರ್ಯಾಕ್ ಹಾಕಿದ್ರು, ಅದಕ್ಕೊಂದು ಅವಕಾಶ ನೀವು ಕಲ್ಪಿಸಿಕೊಳ್ಬೇಕು. ಅದೊಂದು ಪ್ಲಾನ್ ಅಲ್ಲ. ನಸ್ತಿಯರಿಗೆ ಮೊದಲೇ ನಾವು ಒಟ್ಟಿಗೆ ಮಾಡಿದಾಗ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಕಾರ್ಯಕ್ರಮ ಮಾಡಲಿಕ್ಕಾಗ್ತದೆ. ಆದರೂ ಶಕ್ತಿ ಮೀರಿ ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಲು ಸಹಕರಿಸಿದಂತ ಕಾರ್ಯದರ್ಶಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ಖಾಲಿದ್ ಅವರು, ನಂತರ ಅದೇ ರೀತಿಯಲ್ಲಿ ರಸೂಲ್ ಖಾನ್ ಮತ್ತು ಇಮ್ತಿಯಾಜ್ ಇವರಿಗೂ ಧನ್ಯವಾದವನ್ನು ಹೇಳ್ತೇನೆ. ನನ್ನ ಶಿಕ್ಷಕ ಸಮುದಾಯಕ್ಕೂ, ಅದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರಿಗೂ, ಹೊಸಕೋಟೆಯವರಿಗೆ ಮತ್ತು ವಿಜಯವಾಡಿ ಅವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹುಡುಗಿಯರು 100 ಮೀಟರ್ ಓಟದಲ್ಲಿ ಹುಡುಗಿಯರು ಎಲ್ಲೋ ರೆಡ್ ಬ್ಲೂ ಗ್ರೀನ್ ಚಪ್ಪಾಳೆ ಕೊಡಿಯಲ್ಲಿ ನಿಂತವರೆಲ್ಲ ವೆರಿ ಗುಡ್. ನಮ್ಮ ಮಕ್ಕಳು ಒಬ್ಬರನ್ನೊಬ್ಬರು ಮೀರಿಸುವ ಸ್ಪೀಡಲ್ಲಿ ಓಡ್ತಾ ಇದ್ದಾರೆ. ಅಭಿನಂದನೆಗಳು. ಅಲ್ಲಿ ಹುಡುಗಿಯರೆಲ್ಲ ಹೋಗ್ತಾ ಇದ್ದೀರಿ, ಈಗ ನಿಮ್ಗೆ ಆಟ ಇದ್ರೆ ಗೊತ್ತಿಲ್ಲ ನನಗೆ. ವೆರಿ ಗುಡ್. ನಮ್ಮ ಪ್ರೌಢಶಾಲೆಯ ಬಹುಶಃ ವಿದ್ಯಾರ್ಥಿಗಳು ಬಹಳಷ್ಟು ಲಕ್ಷಣೀಯವಾಗಿ ಗ್ರೀನ್, ರೆಡ್, ಗ್ರೀನ್, ಯೆಲ್ಲೋ, ಬ್ಲೂ ಬಹಳಷ್ಟು ಪೈಪೋಟಿಯೊಂದಿಗೆ ಓಡ್ತಾ ಇದ್ದಾರೆ. ಜೋಸೆಫ್ನವರು ತಮ್ಮ ಅರ್ಥಪೂರ್ಣವಾದಂಥ ವ್ಯಕ್ತಿ ಅಲ್ಲಿ ಸಬ್ಸಿಡಿ ಕೇಳಿದ್ದಾರೆ. ಅವರೊಟ್ಟಿಗೆ ನೋಡಿ ಎಲ್ಲರೂ ಬಾಕಿ ಇರೋರು ಅಲ್ಲಿ 100 ಮೀಟರ್ ಓಟವನ್ನು 50 ಫಿನಿಶ್ ಮಾಡುವುದು. 100 ಮೀಟರ್ ಓಟಕ್ಕೆ ಬದುಕಿದ್ದೇನೆ. ಆಯ್ತು